ಗೆಳೆಯರೆ, ಇವತ್ತು ನಾವು ಗುರುಕಾರ್ನೂರು ದೈವದ ಬಗ್ಗೆ ತಿಳಿದುಕೊಳ್ಳೋಣ. ಈಗಷ್ಟೇ ನೀವು ಗುರುಕಾರ್ನೂರು ದೈವದ ಒಂದು ಕೋಲದ ತುಣುಕನ್ನ ನೋಡಿದ್ದೀರಿ. ಈ ದೈವ ಮೂಲತಃ ಮನುಷ್ಯನಾಗಿದ್ದವನು. ಈ ಒಂದು ಭೂತದ ಕೋಲವನ್ನ ನಾನು ಕುರುಂಜಿ ವೆಂಕಟರಮಣ ಗೌಡರ ಕುಟುಂಬದಲ್ಲಿ ರೆಕಾರ್ಡ್ ಮಾಡಿದೆ ಸುಮಾರು ಒಂದು 10 ವರ್ಷಗಳ ಮೊದಲು. ಗುರುಕಾರ್ನವರಂದ್ರೆ ಒಂದು ಹಿರಿಯ ಗತಿಸಿದ ಆತ್ಮ. ಆ ಕುಟುಂಬದ ಹಿರಿಯನಿಗೆ ಒಂದು ಭೂತದ ನೆಲೆಯಲ್ಲಿ ಕೋಲ ಕೊಟ್ಟು ಆರಂಭದಲ್ಲೇ ಆರಾಧನೆ ಮಾಡ್ತಾರೆ. ಈ ತುಳುನಾಡಿನಲ್ಲಿ ಅನೇಕ ಕುಲೆಭೂತಗಳಿವೆ. ಈ ಕುಲೆಭೂತಗಳು ಯಾರು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ತುಳುವಿನ ಕುಲೆ ಅಂದ್ರೆ ಅತೃಪ್ತ ಆತ್ಮ ಅಲ್ಲ, ಅಂತಹ ಒಂದು ಪ್ರೇತಾತ್ಮ ಅನ್ನುವ ಕಲ್ಪನೆ ಇದೆ. ಆದ್ರೆ ಹಾಗಲ್ಲ. ಕುಲೆಭೂತಗಳು ಈ ಯಾವ ಒಂದು ಆತ್ಮ ಗತಿಸಿದ ಆತ್ಮಕ್ಕೆ ತೃಪ್ತಿ ಸಿಗದೇ ಇದ್ರೆ ಅವುಗಳು ಪ್ರೇತಾತ್ಮಗಳಾಗ್ತವೆ. ಆದ್ರೆ ವೈದಿಕೇತರ ಜಗತ್ತಿನಲ್ಲಿ ಒಂದು ಆತ್ಮಕ್ಕೆ ತೃಪ್ತಿ ಸಿಕ್ಕಿದ ನಂತರ ಕೂಡ ನಮ್ಮ ಜೊತೆಗಿದ್ದು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾ ನಮಗೆ ರಕ್ಷಣೆಯನ್ನು ಕೊಡ್ತಾ ಬರುವಂತಹ ಕೆಲವು ದೈವತಗಳಿವೆ. ಅವುಗಳು ಕುಲೆಭೂತಗಳು. ಅವುಗಳಲ್ಲಿ ಕುಲೆಮಾಣಿ, ಕುಲೆ ಬಂಟೆತ್ತಿ, ಜತೆ ಕುಲೆ ಇತ್ಯಾದಿ ಅನೇಕ ದೈವಗಳಿವೆ. ಗುರುಕಾರ್ನವರು ಕೂಡ ಅಂತಹ ಒಂದು ಗತಿಸಿದ ಹಿರಿಯ ಆತ್ಮ. ಈತನಿಗೆ ಎಡೆ ಇಟ್ಟು ಆರಾಧನೆ ಮಾಡ್ತಾರೆ. ಅದೇ ರೀತಿ ಕೋಲ ಕೊಟ್ಟು ಕೂಡ ಆರಾಧನೆ ಮಾಡ್ತಾರೆ. ಈತನಿಗೆ ಇತರ ಭೂತಗಳಿಗೆ ಕೋಲ ಕಟ್ಟುವಂತೆ ತೆಂಗಿನ ಸಿರಿಯ ಅಲಂಕಾರ ಇಲ್ಲ. ಮಾನವ ಸಹಜವಾದಂತಹ ಅಲಂಕಾರ ಇದೆ. ಮುಖಕ್ಕೆ ಬಿಳಿಯಾದ ಬಣ್ಣ, ಒಂದು ಕೆಂಪು ಬೊಟ್ಟು, ಆಮೇಲೆ ತಲೆಗೆ ಒಂದು ಸಣ್ಣ ಮುಂಡಾಸು, ಅನಂತರ ಕೆಂಪು ಶಾಲು, ಬಿಳಿ ಬಟ್ಟೆಯನ್ನ ಉಟ್ಕೊಳ್ತಾರೆ. ಈ ಕುಲೆಭೂತಗಳ ಬಗ್ಗೆ ಈ ತುಂಡು ಭೂತಗಳ ಬಗ್ಗೆ ಚರ್ಚೆ ಮಾಡ್ತಾ ಅಮೃತ ಸೋಮೇಶ್ವರು ಒಂದ್ ಕಡೆ ಹೇಳ್ತಾರೆ, ತುಂಡು ಭೂತಗಳ ವೇಷಭೂಷಣ ಎಲ್ಲ ಪರಿಪೂರ್ಣವಾಗಿ ಭೂತದ ನೆಲೆಯಲ್ಲಿ ಕಾಣುವುದಿಲ್ಲ. ಕುಲೆ ಮತ್ತು ಭೂತಗಳ ನಡುವಿನ ಒಂದು ಹಂತವನ್ನ ಅದು ಕಾಣ್ತದೆ. ಈ ಕುಲೆಗಳೇ ಪರಿಷ್ಕರಿಸಲ್ಪಟ್ಟು ನಂತರ ಕುಲೆ ಭೂತಗಳಾಗ್ತವೆ, ತುಂಡು ಭೂತಗಳಾಗ್ತವೆ ಅಂತ ಹೇಳಿ ಅಮೃತ ಸೋಮೇಶ್ವರ ಅಭಿಪ್ರಾಯ ಪಡ್ತಾರೆ. ಆದ್ರೆ ಪೂವಪ್ಪ ಕಣಿಯೂರವರು ಹೇಳ್ತಾರೆ, ಕುಲೆಗಳು ಅತೃಪ್ತ ಪ್ರೇತಾತ್ಮಗಳಲ್ಲ, ಅವುಗಳು ತೃಪ್ತಿ ಸಿಕ್ಕಿದ ನಂತರ ಕೂಡ ಆತ್ಮಕ್ಕೆ ಆತ್ಮ ಅದು ಪ್ರೇತಾತ್ಮ ಅಲ್ಲ, ಅತೃಪ್ತದಲ್ಲ. ಅದು ಎಲ್ಲ ಪರಿಷ್ಕಾರ ಸಂಸ್ಕಾರವನ್ನ ಪಡೆದು ತೃಪ್ತಿಯನ್ನು ಪಡೆದ ನಂತರ ಕೂಡ ನಮ್ಮ ಜೊತೆಗಿದ್ದು ರಕ್ಷಣೆ ಮಾಡುವಂತಹ ಶಕ್ತಿಯಾಗಿ ನಿಲ್ತದೆ ಅಂತ. ಬಹುಶಃ ಈ ನೆಲೆಯಲ್ಲಿ ಗುರುಕಾರ್ನವರಿಗೆ ಆರಾಧನೆ ಇದೆ. ಈ ಕಾರ್ನವರ್ ಅನ್ನೋದು ಗೌಡ ಸಮುದಾಯದಲ್ಲಿ ಈ ಕಾರ್ನವರ ದೈವಕ್ಕೆ ಆರಾಧನೆ ಇದೆ. ಆದ್ರೆ ಕೊಡಗಿನಲ್ಲಿ ಕೂಡ ಕಾರ್ನವರ ದೈವಕ್ಕೆ ಆರಾಧನೆ ಇದೆ. ಆದ್ರೆ ಪ್ರತಿ ಮನೆಯಲ್ಲಿ ಆಗುವ ಬೇರೆ ಬೇರೆ ಕಡೆ ಆಗುವಂತಹ ಕಾರ್ನವರ ದೈವ ಆಯಾಯ ಮನೆಯ ಹಿರಿಯನೇ ಹೊರತು ಒಂದು ಕಡೆಯಲ್ಲಿ ಆಗುವಂತಹ ಕಾರ್ನವರ ದೈವ ಇನ್ನೊಂದು ಕಡೆಯಲ್ಲಿ ಅಲ್ಲ. ಆದ್ರೆ ಆತನಿಗೆ ಭೂತದ ನೆಲೆಯಲ್ಲೇ ಆರಾಧನೆ ಇದೆ ಹೇಳೋದಕ್ಕೆ ಸಾಕ್ಷಿಯಾಗಿ ಈ ದೈವಕ್ಕೆ ಗಗ್ಗರವನ್ನ ಕಟ್ತಾರೆ. ತುಳುನಾಡಿನಲ್ಲಿ ಒಂದು ದೈವ ಅದು ಮೂಲತಃ ಭೂತ ದೈವ ಹೌದಾ ಅಲ್ವಾ ಅಂತ ಹೇಳುದನ್ನ ಅಂತಿಮವಾಗಿ ನಿರ್ಧಾರ ಮಾಡುದು ಆ ದೈವಕ್ಕೆ ಗಗ್ಗರ ಕಟ್ಟಿದೆಯೇ ಇಲ್ಲವೇ ಅನ್ನೋದರ ಮೇಲೆ. ಪಾಡ್ದನ ಇದೆಯಾ, ಕುಣಿತ ಇದೆಯಾ, ಎಡೆ ಇದೆಯಾ, ಆರಾಧನೆ ಇದೆಯಾ ಹೇಳುದು ನಂತರದ್ದು. ಆದ್ರೆ ಗಗ್ಗರ ಕಟ್ಟಿದೆ ಅಂತಾದ್ರೆ ಆತ ದೈವೇತರ ಶಕ್ತಿಗಳಿಗೆ, ಇತರ ಶಕ್ತಿಗಳಿಗೆ ಗಗ್ಗರವನ್ನ ಕಟ್ಟುವುದಿಲ್ಲ. ಗುರುಕಾರ್ನವರ ದೈವಕ್ಕೆ ಗಗ್ಗರವನ್ನ ಕಟ್ಟಿ ಆರಾಧನೆ ಮಾಡ್ತಾರೆ. ಹಾಗಾಗಿ ಗುರುಕಾರ್ನವರ್ ಕೇವಲ ಕುಲೆ ಅಲ್ಲ, ಆತ ಗತಿಸಿದ ಹಿರಿಯ ಆತ್ಮ ಆಗಿದ್ರು ಕೂಡ ದೈವದ ನೆಲೆಯಲ್ಲಿ ಆರಾಧನೆಯನ್ನ ಪಡೆಯುತ್ತಾರೆ. ನಮಸ್ಕಾರ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿವಸಗಳಲ್ಲಿ ಕೂಡ ಬೇರೆ ಬೇರೆ ದೈವಗಳ, ತುಳುನಾಡಿನ ಪಾಡ್ದನಗಳ, ಕವಿತೆಗಳ ಬಗ್ಗೆ, ತುಳುನಾಡಿನ ಸಂಸ್ಕೃತಿಯ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಿಮ್ಮ ಮುಂದೆ ನಾನು ಬರ್ತೇನೆ. ನಿಮ್ಮೆಲ್ಲರ ಬೆಂಬಲ ಇರಲಿ. ನಮಸ್ಕಾರ.